ಕೊಟ್ಟ ಜಾಗವನ್ನು ವಾಪಸ್ ತಗೊಂಡ್ರೆ ದೈವ ಕೊಟ್ಟ ಮಾತಿಗೆ ತಪ್ಪಿದಾಗೆ ಆಗೋದಿಲ್ಲ. ಒಂದು ದಿವಸ ನನಗೆ ಒಂದು ಸಾಯಂಕಾಲ ಗುರು ಫೋನ್ ಮಾಡ್ತಾರೆ, ಬ್ಯಾಂಗ್ಳೂರಿಂದ ಒಂದು ಆರ್ಟಿಸ್ಟ್ ಬರಬೇಕಿತ್ತು, ಏನೋ ಕಾರಣಾಂತರದಿಂದ ಅವ್ರು ಬರ್ತಾಯಿಲ್ಲ, ನೀವು ಬಂದು ಮಾಡಿ ಅದನ್ನು. ಶುಕ್ರವಾರ ದಿವಸ ಸಾಯಂಕಾಲ ಒಂದು 5:30-6 ಗಂಟೆಗೆ ಕುಂದಾಪುರ ಬರ್ತಿದೆ. ರಿಷಬ್ ಒಂದು ಕಡೆ ಕೂತ್ಕೊಂಡು ಶೈನ್ ಶೆಟ್ಟಿಗೆ ಏನೋ ಎಕ್ಸ್ಪ್ಲೇನ್ ಮಾಡ್ತಾ ಇದ್ದಾರೆ. ರಿಷಬಣ್ಣ ಫುಲ್ ಬೀಡ ಎಲ್ಲ ಹಾಕಿ ಬಚ್ಚಿರೆ ಫುಲ್ ಎಲ್ಲ. ಫಸ್ಟ್ ಕೇಳಿದ್ವಿ, ಎಂತ ನಿಮಗೆ ಅಭ್ಯಾಸ ಆಗಿದೆ? ಅಲ್ಲ ರಿಷಬಣ್ಣ, ಅದು ಕ್ಯಾರೆಕ್ಟರ್ಗೆ ಅಂತೇಳಿ. ಕ್ಯಾರೆಕ್ಟರ್ ಥ್ರೂ ಔಟ್ ನಾನು ಬೀಡ ತಿನ್ನಬೇಕು, ಅಲ್ಲೆಲ್ಲ ಹಾಗೆ ಇಡಬೇಕು. ಹಾಗೆ ಕಾಸ್ಟ್ಯೂಮು ನನಗೆ ಹೇಳಿದರು, ಒಂದು ವೈಟ್ ವೇಸ್ಟ್ ಮತ್ತು ಒಂದು ವೈಟ್ ಶರ್ಟ್ ಅಥವಾ ಪೈರನ್ನು. ಅಲ್ಲಿ ನಂಗೊಂದು ಶಾಲ್ ಕೊಟ್ಟರು, ಶಾಲ್ ಇಟ್ಕೊಳ್ಳಿ ಅಂತ. ಮತ್ತು ಆರ್ನಮೆಂಟ್ಸ್ ಎಲ್ಲ ಅವರೇ ಕೊಟ್ಟರು. ಒಂದು ಗೋಲ್ಡ್ ಚೈನ್ ಹಾಕಿ, ನೀವೊಂದು ದೊಡ್ಡ ಗುತ್ತಿನವರು, ದೊಡ್ಡ ಮನೆಯವರು, ಸ್ಟೈಲೆಲ್ಲ ವಾಚ್ ಗೀಚ್ ಎಲ್ಲ ಕೊಟ್ಟರು. ನಾನು ಮತ್ತು ಶೈನ್ ಕೂತಿದ್ದೇವೆ. ರಿಷಬ್ ಸರ್ ನಮ್ಮ ಎದುರು ಕೆಳಗೆ ಕೂತರು, ಒಂಥರ ಆಗ್ತಿತ್ತು. ಬಟ್ ಕೆಳಗೆ ಕೂತರು ಹೇಳಿದರು, ಹೇಗೆ ಹೇಳಬೇಕು, ನೀವೊಂದು ತಂದೆ ಅಂದರೆ ಹೆಲ್ಪ್ಲೆಸ್ ಫಾದರ್, ಮಗ ಅಂದರೆ ಸ್ವಲ್ಪ ಜೋರಿದ್ದಾನೆ, ಒಂದು ಬಿಸ್ನೆಸ್ ಎಲ್ಲ ಮಾಡಿ ಸ್ವಲ್ಪ ಇದ್ದಿದ್ದಾನೆ, ಅಹಂಕಾರಿ ಅವ. ಹೆಚ್ಚಿನವರಿಗೆ ಗರುಡಗಮನ ನೋಡಿದವರಿಗೆ ನನ್ನ ಗುರುತ ಉಂಟು. ಹಾಗೆ ಈಗ ತುಂಬ ರೆಸ್ಪಾನ್ಸ್ ಎಲ್ಲ ಹೊರಗೆ ಬಂದಾಗ ಗೊತ್ತಿನಾರ ಅಂತ ಹೇಳ್ತಾರೆ. ಅದೇ ನಾನು ಹೇಳಿದೆ, ಮೊನ್ನೆ ಕುಶಾಲನಗರ್ಗೆ ಹೋಗಿದ್ದೆ. ನಾನು ಹೋಗಿ ಹಂಗೆ ಸತ್ತ ಕೇಳಿದೆ, ಅಮ್ಮ ಈ ಅಡ್ರೆಸ್ ಯಾವುದು? ಅಷ್ಟೇ ಒಳಗಿನ ದೊಡ್ಡ ವಾಯ್ಸು, ಗೊತ್ತಿನವರೇ ಅಂತ. ಅಲ್ಲಿ ನನಗೆ ನಾನು ಯಾರು ನೋಡ್ತೇನೆ, ನಮ್ಮ ಮನೆ ಧನ್ಯ, ಹೊರಗೆ ಬಂದು ನಾವು ಮೊನ್ನೆ ನೋಡಿ ಸರ್, ನೀವು ನೋಡಿ ಭಾಳ ಖುಷಿ ಆಯ್ತು ಸರ್. ಬೊಂಬಾಟ್ ಸಿನಿಮಾ ನೋಡ್ತಾ ಇರುವಂಥ ಕನ್ನಡದ ಎಲ್ಲ ಪ್ರೇಕ್ಷಕರಿಗೆ ನಮಸ್ಕಾರ. ನಾನು ಸೂರಜ್, ಮಂಗಳೂರು. ಕಾಂತಾರದಲ್ಲಿ ನಟನೆ ಮಾಡಿದ ಒಂದಷ್ಟು ಕಲಾವಿದರ ನಾವು ಸಂದರ್ಶನಗಳನ್ನು ಮಾಡಿದ್ವಿ. ಆದರೆ ಈಗ OTT ಬಿಡುಗಡೆಯಾಗಿದೆ, ಮತ್ತೊಮ್ಮೆ ಸಂದರ್ಶನ ಮಾಡುವಂಥ ಸಂದರ್ಭ. ಈ ಸಿನಿಮಾದಲ್ಲಿ ಗುತ್ತಿನಾರೆ ಅನ್ನೋ ಒಂದು ಪಾತ್ರ. ಬಹುಶಃ ಕಾಂತಾರ ಸಿನಿಮಾ ನೋಡಿದವರಿಗೆ ಮೊದಲ ಒಂದು 20 ನಿಮಿಷದಲ್ಲಿ ಬರುವಂಥ ದೃಶ್ಯದಲ್ಲಿ ಈ ಕಲಾವಿದ ಕೂಡ ಮುಖ್ಯವಾಗಿ ನಟನೆಯನ್ನು ಮಾಡಿದ್ದಾರೆ. ಇವರು ತುಳು ಚಿತ್ರರಂಗದಲ್ಲಿ, ತುಳು ನಾಟಕ ರಂಗದಲ್ಲಿ ಹೆಸರುವಾಸಿಯಾದಂಥ ಕಲಾವಿದ. ಹಾಗೆಯೇ ನೀವು ಇವರನ್ನು ಈ ಹಿಂದೆ ಗರುಡ ಗಮನ ವೃಷಭವಾಹನ ಸಿನಿಮಾದಲ್ಲೂ ಕೂಡ ನೋಡಿದ್ದೀರಿ. ನಮ್ಮ ಜೊತೆಗೆ ಸದ್ಯ ಕಲಾವಿದ ಜ್ಯೋತಿಷ್ ಶೆಟ್ಟಿಯವರಿದ್ದಾರೆ. ಅವರ ಹತ್ರ ಮಾತಾಡಿಸ್ತಾ ಹೋಗೋಣ. ಕಾಂತಾರದ ಜರ್ನಿ ಹಾಗೂ ಹೇಗಿತ್ತು ಶೂಟಿಂಗ್ ಅನುಭವಗಳು. ಮೊದಲನೇದಾಗಿ ಜ್ಯೋತಿಷ್ ಸರ್ ನಮಸ್ಕಾರ. ನಮಸ್ತೆ ಸೂರಜ್, ಹೇಗಿದ್ದೀರಿ? ನಾನು ಚೆನ್ನಾಗಿದ್ದೇನೆ, ನೀವು ಹೇಗಿದ್ದೀರಿ? ನಾನು ಕೂಡ ಸೂಪರ್ ಆಗಿದ್ದೇನೆ. ಕಾಂತಾರದ ಯಶಸ್ಸಿಗೆ ಮೊದಲನೇದಾಗಿ ನಿಮಗೆ ಕಂಗ್ರ್ಯಾಚುಲೇಷನ್ಸ್ ಹೇಳ್ತಾ ಇದ್ದೆ. ಥ್ಯಾಂಕ್ ಯು ಸೊ ಮಚ್. ತುಂಬ ಲೇಟಾಯಿತು, ಆದರೂ ಕೂಡ ಕಾಂತಾರದ ಜರ್ನಿಯನ್ನು ಮತ್ತೊಮ್ಮೆ ಮೆಲುಕು ಹಾಕುವ. ಮೊದಲನೇದಾಗಿ ಹೇಳೋದಾದರೆ ಸರ್, ಕಾಂತಾರ ತಂಡದಿಂದ ಜ್ಯೋತಿಷ್ ಅವರಿಗೆ ಕಾಲ್ ಮಾಡಿ ಈ ಒಂದು ಪಾತ್ರ ಇದೆ, ನೀವು ಮಾಡಬೇಕು ಅಂತ ಕಾಲ್ ಮಾಡಿದ್ದು ಯಾರು ಮತ್ತು ಯಾವಾಗ? ಕಾಂತಾರ ಸಿನಿಮಾ ಆಗ್ತಾ ಉಂಟು ಅಂತ ನನಗೆ ಗೊತ್ತುಂಟು. ಅಂದರೆ ದೀಪಕ್ ಅಣ್ಣ ಬರ್ತಾಯಿದ್ರು. ದೀಪಕ್ ರೈ ನಂದು ಒಳ್ಳೆ ಫ್ರೆಂಡ್, ಅವರು ಬಂದು ಸಿಗ್ತಾಯಿದ್ರು, ಹೋಗ್ತಾರೆ ಬರ್ತಾರೆ. ಅಂದರೆ ಅವರಿಗೆ ಇಲ್ಲಿ ನಾಟಕರಿಗೆ ಬರ್ತಾಯಿದ್ರು, ಹೋಗ್ತಾಯಿದ್ರು. ಕಾಂತಾರ ಸಿನಿಮಾ ಆಗ್ತಾ ಉಂಟು ಅಂತ ಗೊತ್ತುಂಟು. ಬಟ್ ಪುಷ್ಪಣ್ಣ ಹೋಗ್ತಾರೆ ಬರ್ತಾರೆ, ಪ್ರಕಾಶ್ ಟೊಮ್ಮಿನವರು ಹೋಗ್ತಾರೆ ಬರ್ತಾರೆ. ಒಂದು ದಿವಸ ನನಗೆ ಒಂದು ಸಾಯಂಕಾಲ ಗುರು ಫೋನ್ ಮಾಡ್ತಾರೆ, ಸನಿಲ್ ಗುರು ಫೋನ್ ಮಾಡಿ, ಹೀಗೆ ಜ್ಯೋತಿಷಣ್ಣ ಒಂದು ಕ್ಯಾರೆಕ್ಟರ್ ಉಂಟು ಕಾಂತಾರದಲ್ಲಿ, ಬರಬೇಕು ಅಂತ. ಮನಸ್ಸು ನೋಡೋದು ಖುಷಿ ಆಯಿತು, ಕಾಂತಾರ ಅಂತ. ಬಟ್ ಎದುರು ತೋರಿಸಲಿಲ್ಲ, ಎಂಥ ಕ್ಯಾರೆಕ್ಟರ್ ಅಂತ ಹೇಳಿ ಅದಕ್ಕೆ ಹೇಳಿದ್ರು, ಅದು ಬ್ಯಾಂಗ್ಳೂರಿಂದ ಒಂದು ಆರ್ಟಿಸ್ಟ್ ಬರಬೇಕಿತ್ತು, ಒಳ್ಳೆ ಅವ್ರ ಹೆಸರು ಹೇಳಿದರು, ಹೆಸರು ಒಳ್ಳೇದು ಬೇಡ. ಹಾಗೆ ಅವ್ರು ಬರಬೇಕಿತ್ತು, ಏನೋ ಕಾರಣಾಂತರದಿಂದ ಅವ್ರು ಬರ್ತಾಯಿಲ್ಲ, ನೀವು ಬಂದು ಮಾಡಿ ಅದನ್ನು. ಯಾವಾಗ ಬರಬೇಕು ಕೇಳಿದೆ. ನೈಟ್ ಶೂಟು 2 ಅಥವಾ 3 ದಿವಸ ನಿಮಗೆ ಶೂಟ್ ಇರುತ್ತೆ ಅಂತ ಹೇಳಿದ್ರು. ಸರಿ ಅಂದೆ. ಶುಕ್ರವಾರ ದಿವಸ, ಶನಿವಾರ ಮತ್ತು ಭಾನುವಾರ 3 ದಿವಸ ರಾತ್ರಿ ನೀವು ಬೇಕು ಅಂತ ಹೇಳಿದ್ರು. ಆಯಿತು ಅಂದೆ. ಶುಕ್ರವಾರ ದಿವಸ ಸಾಯಂಕಾಲ ಒಂದು 5:30-6 ಗಂಟೆಗೆ ಕುಂದಾಪುರ ಮುಟ್ಟಿದೆ. ಅಲ್ಲಿ ಒಂದು ಲಾಡ್ಜಲ್ಲಿ ಕಾರ್ ಇಡಿ ಅಂತೇಳಿ, ನಿಮ್ಮನ್ನು ಕರ್ಕೊಂಡು ಹೋಗ್ತಾರೆ ಅಂತ ಒಂದು ಕಾರ್ ಬಂತು. ನನ್ನನ್ನು ಕರ್ಕೊಂಡೋದ್ರು ಲೊಕೇಶನ್ಗೆ. ಹೋಗುವಾಗಲೇ ಸ್ವಲ್ಪ ಕತ್ತಲೆ, ಆ ಪ್ಲೇಸ್ ನೋಡುವಾಗಲೇ ಸ್ವಲ್ಪ ಹೆದರಿಗೆ, ಹೌದು ಭಯಾನಕ ಆಯಿತು. ಅದು ಆ ಕಾಡು ಒಳಗಿಂದ ಹೋಗ್ತಾ ಉಂಟು, ಮುಟ್ತಾ ಇಲ್ಲ. ನಾನು ಎಣಿಸಿದೆ, ಎಲ್ಲಿ ಶೂಟಿಂಗ್ ಮಾಡ್ತಾ ಇದ್ದಾರೆ, ಶೂಟಿಂಗ್ ಎಂಥ ವಿಷಯ ಅಂತ ಗೊತ್ತಿಲ್ಲ, ನಾನು ಇಷ್ಟವರೆಗೆ ನೋಡಲಿಲ್ಲಲ್ಲ. ಅಲ್ಲಿ ಹೋಗಿ ನೋಡುವಾಗ ತುಂಬ ಜನ ಇದ್ದಾರೆ, ರಾಶಿಗಟ್ಟಲೆ ಜನ ಹೋಗ್ತಾರೆ ಬರ್ತಾರೆ, ಯಾರು ಎತ್ತ ಏನು ಅಂತ ಗೊತ್ತಿಲ್ಲ. ಹೋಗಿ ಇಳಿದೆ ಹತ್ರ ಕೇಳಿದೆ. ಅದು ಕೇಳಿದೆ, ಯಾರು ಬೇಕು ಸರ್ ಅಂತ. ರಿಷಬ್ ಸರ್ ಬೇಕು ಅಲ್ಲ, ಗುರುವನ್ನು ಕೇಳಿದೆ ಫಸ್ಟ್. ಈಗ ಹೋಗ್ಬೇಕಾದ್ರೆ ಅಲ್ಲಿದ್ದಾರೆ ಗುರು ಅಂತ. ಹೋಗಿ ಗುರು ಹತ್ರ ಮತ್ತು ಪ್ರಕಾಶ್ ನನಗೆಲ್ಲ ಸಿಕ್ಕಿದೆ. ಗುರು ಎಕ್ಸ್ಪ್ಲೇನ್ ಮಾಡಿದ್ರು ಹೀಗೆ ಅಂತ. ಅಲ್ಲಿ ರಿಷಬ್ ಸರ್ ಇದ್ದಾರೆ, ಹೋಗಿ ಮಾತಾಡಿ ಅಂತ. ರಿಷಬ್ ಒಂದು ಕಡೆ ಕೂತ್ಕೊಂಡು ಶೈನ್ ಶೆಟ್ಟಿಗೆ ಏನೋ ಎಕ್ಸ್ಪ್ಲೇನ್ ಮಾಡ್ತಾ ಇದ್ದಾರೆ ಹೀಗೆ. ನಾನು ಹೋದ ಕೂಡ ಜ್ಯೋತಿಷಣ್ಣ ಬನ್ನಿ ಅಂತ ಹೇಳಿದರು. ಸೆಕೆಂಡ್ ಕೊಟ್ಟರು, ಕೂರಿಸಿದ್ರು, ಮತ್ತು ಎಕ್ಸ್ಪ್ಲೇನ್ ಮಾಡಿದ್ರು ಹೀಗೆ ಮ್ಯಾಟರ್ ಅಂತ. ವಿಷಯ ಏನು ಅಂತ ನನಗೆ ಅಲ್ಲಿ ಹೇಳಿದರು ರಿಷಬಣ್ಣ. ನನಗೇನು ಅಲ್ಲಿವರೆಗೆ ನನಗೆ ಎಂಥ ಅಂತ ವಿಷಯ ಗೊತ್ತಿಲ್ಲ. ಹೀಗೆ ಮ್ಯಾಟರ್ ಅಂತ ವಿಷಯ ಹೇಳಿದ್ರು. ಅಲ್ಲಿ ಅದು ಫಸ್ಟ್ ನಾನು ಹೊಕ್ಕಿದಲ್ಲಿ ಅಲ್ಲಿವರೆಗೆ ನನಗೆ ಎಂತ ಆಗ್ತಾ ಉಂಟು ಏನಂತಲೇ, ಕಾಂತಾರ ಎಂತಲೇ ಗೊತ್ತಿಲ್ಲ. ರಿಷಬಣ್ಣ ಫುಲ್ ಬೀಡ ಎಲ್ಲ ಹಾಕಿ ಬಚ್ಚಿರೆ ಫುಲ್ ಎಲ್ಲ
ಫಸ್ಟ್ ಕೇಳಿದ್ವಿ ಎಂತ ನಿಮಗೆ ಅಭ್ಯಾಸ ಆಗಿದೆ? ಅಲ್ಲ ಜಸ್ಟ್ ಅದು ಕ್ಯಾರೆಕ್ಟರ್ಗೆ ಅಂತ ಹೇಳಿದ್ರು. ಕ್ಯಾರೆಕ್ಟರ್ ಥ್ರೂ ಔಟ್ ನಾನು ಬೀಡ ತಿನ್ನಬೇಕು, ಅಲ್ಲೆಲ್ಲ ಹಾಗೆ ಇಡಬೇಕು, ಹಾಗೆ ಈಗ ಉದ್ದೆಲ್ಲ ಮಾತಾಡ್ತಿದ್ದಾರೆ. ಅಂದರೆ ಅವರು ಆ ಶೂಟಿಂಗ್, ಆ ದಿವಸ ಶೂಟಿಂಗ್ಗೆ ಅವ್ರು ರೆಡಿ ಆಗ್ತಾಯಿದ್ರು. ನನಗೆ ಸ್ವಲ್ಪ ಎಕ್ಸ್ಪ್ಲೇನ್ ಮಾಡಿದ್ರು, ಹೀಗೆ ವಿಷಯ, ನಿಮ್ಮ ಕ್ಯಾರೆಕ್ಟರ್ ಅಂತ ಹೇಳಿದರು. ಕಾಸ್ಟ್ಯೂಮ್ ಹಾಕಿ ಅಂತ ಹೇಳಿದ್ರು. 7 o'clock ಅರೌಂಡ್ 7-7:30 ಕಾಸ್ಟ್ಯೂಮೆಲ್ಲ ಹಾಕಿ ರೆಡಿ ಆದ. ಮತ್ತು ಲೈಟ್ಸ್ ಎಲ್ಲ ಆನ್ ಮಾಡಿದರು, ಎಲ್ಲ ಕ್ಯಾಮರಾ ಎಲ್ಲ ರೆಡಿ ಆಗೋ ಉಂಟಲ್ಲ, ಸೂಪರ್ ಹೇಳಿದ್ರು ಉಂಟಲ್ಲ ಅವರು. ಇಷ್ಟರವರೆಗೆ ಇಂಟ್ರ್ಯೂವಾಗ ನಾನು ನಿಮ್ಮ ಹತ್ರ ತುಂಬ ಜನ ಮಾತಾಡಿದೆ ಎಲ್ಲ ಹೇಳ್ತಿದ್ರಲ್ಲ, ಇದು ಅಲ್ಲಿಗೊಂದು ಫೀಲಿಂಗ್ ಒಂದು, ಅದು ರಿಯಲಿ ಫೀಲಿಂಗ್ ಇತ್ತು ನಿಜವಾಗೂ. ಚಪ್ಪಲ್ ಹಾಕ್ಲಿಕ್ಕಿಲ್ಲ, ಮತ್ತು ಅದು ಸಾನದಾಗೆ ಉಂಟು, ಅದು ಸಾನದಾಗೆಲ್ಲ ಮಾಡಿದರು. ಮತ್ತು ನನಗೆ ಪ್ರಶಾಂತ್ ಸಿಕ್ಕಿದ್ರು ಅವರು ನನಗೊಂದು ಒಳ್ಳೆ ಕಂಪನಿ, ಅವರು ಆದೇ ದಿವಸ ಶೂಟಿಂಗ್ ನನಗೆ, ಮತ್ತು ಅವರು ಕೂತ್ಕೊಂಡು ಡಿಸ್ಕಸ್ ಎಲ್ಲ ಮಾಡಿದ್ವಿ. ಮತ್ತು ಗುರು ನನಗೆ ಎಕ್ಸ್ಪ್ಲೇನ್ ಮಾಡಿದರು ಎಂಥ ಡಯಲಾಗ್ ನಿಮಗೆ ಹೇಳಲಿಕ್ಕೆ ಉಂಟು, ಎಂತ ಅಂತ. ಮತ್ತು ನಾನು ಮತ್ತು ಶೈನು ಸ್ವಲ್ಪ ಒಂದು ಪ್ರಾಕ್ಟೀಸ್ ಮಾಡಿದ್ದು, ಮತ್ತು ಶೂಟಿಂಗ್ ಸ್ಟಾರ್ಟ್ ಆಯಿತು. ಬಹುಶಃ ಕಾಂತಾರ ಸಿನಿಮಾ ನೋಡಿದವರಿಗೆ, ಅಂದರೆ ಅದು ನನಗೂ ಕೂಡ ಒಂದು ಫೀಲ್ ಆಗಿತ್ತು. ನೀವು ಬರುವಂಥ ಸನ್ನಿವೇಶ ಏನಿದೆ ಅದು ಸಿನಿಮಾ ಹೇಳುವುದಕ್ಕಿಂತ ನಮ್ಮ ತುಳುನಾಡಿನ ಯಾವುದೋ ಒಂದು ಜಾಗದಲ್ಲಿ ಕೋಲ ಆಗುವಾಗ ಅಲ್ಲಿ ಸಂಭಾಷಣೆ ನಡೀತಾ ಇದೆ ಅಂತ, ಅಷ್ಟು ನ್ಯಾಚುರಲ್ ಆಗಿ ಇರುವಂಥ ಡೈಲಾಗ್ಸ್ಗಳು, ಅಲ್ಲಿ ತಮ್ಮ ಹಾವಭಾವ, ಬಟ್ಟೆ, ತೊಡುಗೆ ಎಲ್ಲವೂ ಕೂಡ ಅದೇ ರೀತಿ ಇತ್ತು. ಹೇಗಿತ್ತು ಅಂದರೆ ಬಿಹೈಂಡ್ ದ ಸೀನ್, ನಿಮ್ಮ ಅದು ಶೂಟಿಂಗಿಗೆ ಹೋಗೋದಕ್ಕಿಂತ ಮುಂಚೆ ಅಲ್ಲಿಯ ತಯಾರಿ, ಸಣ್ಣ ಪುಟ್ಟದಾಗಿ ಈಗ ಅಸೋಸಿಯೇಟ್ಗಳು ಬಂದು ಹೇಳುವಂಥದ್ದು, ಬಿಹೈಂಡ್ ದ ಸೀನ್ ಇದು ಕಾಸ್ಟ್ಯೂಮ್ ಅದು ಇದೆಲ್ಲ ಯಾವ ಥರ ಇತ್ತು? ಕಾಸ್ಟ್ಯೂಮು ನನಗೆ ಹೇಳಿದರು, ಒಂದು ವೈಟ್ ವೇಸ್ಟ್ ಮತ್ತು ಒಂದು ವೈಟ್ ಶರ್ಟ್ ಅಥವಾ ಪೈರನ್ನು ತಗೊಂಡು ಬನ್ನಿ, ಇಲ್ಲಾಂದರೆ ಅಲ್ಲಿ ಅರೇಂಜ್ ಮಾಡ್ತಿದ್ರು. ಬಟ್ ನಾನು ಹೇಳಿದ ನನ್ನ ಹತ್ರ ಉಂಟು ಒಂದು ಸಿಲ್ಕ್ ಒಂದು ಶರ್ಟ್ ಇಟ್ಕೊಂಡು ಬಂದೆ. ಅಲ್ಲಿ ನನಗೊಂದು ಶಾಲ್ ಕೊಟ್ಟರು, ಶಾಲ್ ಇಟ್ಕೊಳ್ಳಿ ಅಂತ. ಮತ್ತು ಆರ್ನಮೆಂಟ್ಸ್ ಎಲ್ಲ ಅವರೇ ಕೊಟ್ಟರು, ಒಂದು ಗೋಲ್ಡ್ ಚೈನ್ ಹಾಕಿ, ನೀವೊಂದು ದೊಡ್ಡ ಗುತ್ತಿನವರು, ದೊಡ್ಡ ಮನೆಯವರು, ಸ್ಟೈಲೆಲ್ಲ ವಾಚ್ ಗೀಚ್ ಎಲ್ಲ ಕೊಟ್ಟಾದಮೇಲೆ ನಾನು ಕೊಟ್ಟೆ. ಮತ್ತು ಬೇರೆ ಯಾರ ಹತ್ರ ನನಗೆ ಇದಿಲ್ಲ, ಇಂಟ್ರ್ಯಾಕ್ಷನ್ ಯಾರ ಜೊತೆನಿಲ್ಲ. ಶೈನ್, ನಾನು, ಗುರು ನನಗೆ ಡೈಲಾಗಲ್ಲಿ ಹೇಳ್ತಿದ್ರು. ಅದಾಗಿ ಸ್ವಲ್ಪ ಹೊತ್ತಲ್ಲಿ ರಾಜ್ ಸರ್ ಬಂದರು, ರಾಜ್ ಬಿ ಶೆಟ್ಟಿ ಬಂದರು. ಅವ್ರು ಬಂದುಗಳು ನಂಗೆ ಖುಷಿ ಆಯಿತು. ರಾಜ್ ಸರ್ ಬಂದು ಈಗ ಹಿಡಿದ್ರು, ನೀವು ಮಾಡೋದು ಗೊತ್ತಿಲ್ಲ ಅಂತ ಹೇಳಿದ್ರೆ ಖುಷಿ ಆಯಿತು. ಮತ್ತೆ ನೋಡಬೇಕಾದ್ರೆ ಆ ದಿವಸದ ಇದು ಫುಲ್ಲು ಕೊರಿಯೋಗ್ರಾಫ್, ಕೋಲದ ಎಂತ ಉಂಟು ಅದೆಲ್ಲ ರಾಜ್ ಸರ್ ಮಾಡಬೇಕು ಅಂತ ಇತ್ತು. ಅದು ಸ್ವಲ್ಪ ಖುಷಿ ಆಯಿತು, ಯಾಕಂದ್ರೆ ಕಂಫರ್ಟೇಬಲ್ ಆಯಿತು ನನಗೆ. ನಾನು ರಾಜ್ ಸರ್ ಒಟ್ಟಿಗೆ ಮಾಡಿದ್ದೇನೆ, ಗರುಡ ಗಮನದ ಅವರೊಟ್ಟಿಗೆ ಇದ್ದೆ. ಅಲ್ಲದೆ ಅವರೊಟ್ಟಿಗೆ ಒಂದು ಕುಂದಾಪುರದಲ್ಲಿ ಒಂದು ವೆಬ್ ಸೀರೀಸ್ ನಾನು ಕರ್ಕೊಂಡು ಹೋಗಿದ್ದೆ, ಒಂದು ಚಿಕ್ಕ, ಅವರೊಟ್ಟಿಗೆ ನಾನು ಹೋದದ್ದು ಥ್ರೂ ಔಟ್. ಕುಂದಾಪುರವರೆಗೆ ಹೋದದ್ದು, ಕುಂದಾಪುರದ್ದು ಬಂದದ್ದು, ಹಾಗೆ ಅವರೊಟ್ಟಿಗೆ ಜಾಸ್ತಿ ಕಂಫರ್ಟೇಬಲ್ ಇತ್ತು. ಸೊ ಅವರು ನನಗೆ ಇದು ಮಾಡ್ತಾಯಿದ್ರು. ಬಟ್ ಸುತ್ತಮುತ್ತ ಎಲ್ಲರೂ ಈ ಯೂನಿಟ್ನವರು ತುಂಬ ವರ್ಕ್ ಮಾಡ್ತಾಯಿದ್ರು, ಲೈಟ್ಸ್ ಹಾಕೋದಾಗಲಿ ಎಲ್ಲ. ಮತ್ತು ಈ ಯಾರು ಜೂನಿಯರ್ ಆರ್ಟಿಸ್ಟ್ ತುಂಬ ಜನ ಬಂದಿದ್ದರು, ಅವರಿಗೆ ಸಾರಿ ಉಡೋದು, ಅದು ಆ ಟೈಮ್ ಇದು ಬ್ಲೌಸಲ್ಲಿ ಸಾರಿ ಅವರನ್ನೆಲ್ಲ ಅರೇಂಜ್ ಮಾಡೋದು. ಮತ್ತು ನಮ್ಮ ಕೋಲದಲ್ಲಿ ಹಿಂದೆ ನಿಲ್ಲಲಿಕ್ಕೆ ಊರಿನ ಹಿರಿಯರು ಅವರು ತುಂಬ. ನಮಗೆ ಡೈಲಾಗ್ ಫಸ್ಟ್ ರಿಷಬ್ ಸರ್ ಆಗ ಇದರಲ್ಲೇ ಇದ್ದರು, ಡ್ರೆಸ್ ಹಾಕಿರಲಿಲ್ಲ, ಒಂದು ಶಾರ್ಟ್ಸ್ ಮತ್ತು ಇದರಲ್ಲಿ ನಾನು ಮತ್ತು ಶೈನ್ ಕೂತಿದ್ದೇವೆ. ರಿಷಬ್ ಸರ್ ನಮ್ಮ ಎದುರು ಕೆಳಗೆ ಕೂತರು, ಒಂಥರ ಆಗ್ತಾಯಿತ್ತು. ಬಟ್ ಕೆಳಗೆ ಕೂತರು ಹೇಳಿದರು ಹೇಗೆ ಹೇಳಬೇಕು, ನೀವೊಂದು ತಂದೆ ಅಂದರೆ ಹೆಲ್ಪ್ಲೆಸ್ ಫಾದರ್, ಮಗ ಅಂದರೆ ಸ್ವಲ್ಪ ಜೋರಿದ್ದಾನೆ, ಒಂದು ಬಿಸ್ನೆಸ್ ಎಲ್ಲ ಮಾಡಿ ಸ್ವಲ್ಪ ಇದ್ದಿದ್ದಾನೆ, ಅಹಂಕಾರಿ ಅವ ನಿಮ್ಮನ್ನಷ್ಟು ಕೇರ್ ಮಾಡೋದಿಲ್ಲ, ಆ ಒಂದು ಇದು ನೀವು ತೋರಿಸ್ಬೇಕು ಅಂತ ಹೇಳಿ. ಮತ್ತು ಅದು ಶೂಟಿಂಗ್ ಸ್ಟಾರ್ಟ್ ಆಗುವಾಗ, ಫಸ್ಟ್ ಶೂಟಿಂಗ್ ಸ್ಟಾರ್ಟ್ ಆಗುವಾಗ ರಿಷಬ್ ಸರ್ ಇದ್ದರು. ಫಸ್ಟ್ ಡೈಲಾಗೆಲ್ಲ ಆಗುವಾಗ ಅವರೇ ಮಾಡಿದ್ದು. ಯಾವುದು ನಾನು ಹೇಳ್ತೇನಲ್ಲ, ಕೊಟ್ಟ ಭೂಮಿಯನ್ನು ವಾಪಸ್ಸು, ಅದು ರಿಷಬ್ ಸರ್ ಇದ್ದರು, ರಾಜ್ ಸರ್ ಸರ್. ಮತ್ತು ಒಂದು ಸ್ವಲ್ಪ ಟೈಮ್ ಅಲ್ಲಿ ರಿಷಬ್ ಸರ್ ಇಲ್ಲ, ಎಲ್ಲಿದ್ದಾರೆ ಗೊತ್ತಿಲ್ಲ. ಅಂದರೆ ಅವರು ಇದಕ್ಕೆ ಹೋಗಿದ್ದಾರೆ, ಅವರು ಅಣಿ ಕಟ್ಟಲಿಕ್ಕೆ, ಅದು ಇದಾಗಲಿಕ್ಕೆ ಮುಖ. ಆಗ ಎಲ್ಲ ರಾಜ್ ಸರ್ ನಮ್ಮನ್ನೆಲ್ಲ ಇದು ಮಾಡಿದರು. ಮತ್ತು ಪುನಃ ಶೂಟ್ ಸ್ಟಾರ್ಟ್ ಆಗುವಾಗ ಆ ದಿವಸ ನಮಗೆ 2 ದಿವಸ ಹೇಳಿದಲ್ಲ, ಫಸ್ಟ್ ಡೇ ನಾವು ಮಾಡುವಾಗ ಒಂದು 1:30-2 ಗಂಟೆಗೂ ಮಳೆ ಬಂತು. ಮಳೆ ಬಂದಾಗ ಎಲ್ಲ ನಿಲ್ಲಿಸಿದ್ದು ಶೂಟಿಂಗ್ ನಿಲ್ಲಿಸಿ ಮತ್ತೆ ಮಾಡುವಂತಾಯಿತು. ಮಳೆ ನಿಲ್ಲಿಲ್ಲ, ಸಾಧಾರಣ ಒಂದು 1 hour ಬಂತ ಅಂತ ನಾವೆಲ್ಲ ಒಂದು ಶೆಲ್ಟರ್ ಕೆಳಗಿದ್ವಿ. ಆ ದಿವಸ ವೈಂಡ್ ಅಪ್ ಮಾಡಿದರು, ಶೂಟ್ ಇವತ್ತು ಬೇಡ ಅಂತ ಹೋಗಿ ಅಂತ. ನನಗೆ ಬರಲೇಬೇಕಿತ್ತು, ಇಲ್ಲದ್ರೆ ಅಲ್ಲಿ ನನಗೆ ಹಾಲ್ಟ್ ಎಲ್ಲ ಅರೇಂಜ್ ಮಾಡಿದರು, ರೂಮ್ ಎಲ್ಲ ಇತ್ತು. ಅಲ್ಲಿ ಗಗನ್ ಮೂರ್ತಿ ಅಂತ ಪ್ರೊಡಕ್ಷನ್ ಮ್ಯಾನೇಜರ್, ಅವ್ರು ಹೇಳಿದರು ಅಲ್ಲಿ ರೂಮ್ ಇದೆ ಸರ್, ಹೋಗಿ ಮಲೆಗೆ ಅಂತ. ನಾನಿಲ್ಲ ಸರ್ ಅಂತ ನಾನು ಬಂದು ಕುಂದಾಪುರವರೆಗೆ ನಾನು ಬಿಟ್ಟರು, ಬಂದಂಗೆ ಇಲ್ಲಿ ಸ್ವಲ್ಪ ಕೆಲಸ ಇತ್ತು, ರೆಸ್ಟ್ ಮಾಡಿ ನೆಕ್ಸ್ಟ್ ಡೇ ಪುನಃ ಹೋದೆ. ನೆಕ್ಸ್ಟ್ ಡೇ ಪುನಃ 7 ಗಂಟೆಯಿಂದ ಥ್ರೂಔಟ್ ಶೂಟಿಂಗ್ ಇತ್ತು, ಬೆಳಿಗ್ಗೆವರೆಗೆ. ಆಲ್ಮೋಸ್ಟು ಬೆಳಗ್ಗೆ ಆಗಿತ್ತು ನಾವು ಶೂಟಿಂಗ್ ಮಾಡುವ. ಅದು ಫುಲ್ಲು ಕೋಲದ ಶೂಟ್ ಇತ್ತು. ಆ ದಿವಸ ರಿಷಬ್ ಸರ್ ಏನು ಮಾಡಲಿಲ್ಲ, ರಿಷಬ್ ಸರ್ ಅವರ ಕಾಸ್ಟ್ಯೂಮಲ್ಲಿದ್ದರು. ಫುಲ್ಲು ಮಾಡಿರೋದು ರಾಜ್ ಸರ್, ನಮಗೆ ಹೇಳಿರೋದು ಹೇಗೆ ಮಾತಾಡಬೇಕು ಏನು. ರಿಷಬ್ ಸರ್ಗೆ ಸಹ ರಾಜ್ ಸರ್ ಹೇಳ್ತಿದ್ದರು ಹೇಗೆ ಮಾಡಬೇಕು ಅಂತ.
ರಾಜು ಶೆಟ್ಟಿ ಮಾಡಿದರು. ಸರ್, ಈ ಹಿಂದೆ ತಾವು ಶೈನ್ ಶೆಟ್ಟಿಯ ಜೊತೆಗೆ ತುಳುವಿನಲ್ಲಿ ಒಂದು ಸಿನಿಮಾ ಮಾಡ್ತೀರಿ, ಅದಕ್ಕೆ ಅವಾರ್ಡ್ ಕೂಡ ಬರುತ್ತೆ. ಆ ಸಿನಿಮಾದ ಹೆಸರು ಕುಡ್ಲ ಕೆಫೆ. ಅದಾದ ಮೇಲೆ ನೀವು ಬಹುಶಃ ಕಾಂತಾರದಲ್ಲೇ ಒಟ್ಟಿಗೆ ಫೇಸ್ ಟು ಫೇಸ್ ಆ್ಯಕ್ಟ್ ಮಾಡ್ತಾ ಇರೋದು ಏನು ಅಂತ, ಅವರ ಜೊತೆಗಿನ ಅನುಭವ ಹೇಗಿತ್ತು? ಬಹುಶಃ ಆಗ ಅವರಿಗೆ ಅವಕಾಶಗಳು ಕಡಿಮೆ ಇದ್ದು, ಆಮೇಲೆ ಬಿಗ್ ಬಾಸ್ ವಿನ್ ಆಗಿ ಆಮೇಲೆ ಮಾಡಿದಂಥ ಸಿನಿಮಾವೇ ಕಾಂತಾರ. ಹೇಗಿತ್ತು? ಶೈನ್ ನಾನು ಫಸ್ಟ್ ಸಿಗುವಾಗ ಅವರು ಸೀರಿಯಲನ್ನು ಮಾಡ್ತಾಯಿದ್ರು. ಆಗ ನಾವು ಅವ್ರ ಜೊತೆ ಮಾಡಿದ್ದು, ಅವ್ರ ಮೇಯ್ನ್ ಕ್ಯಾರೆಕ್ಟರ್ ಮಾಡಿದ್ದು. ನಾನು ನವೀನ್ ಸರ್ ಮತ್ತು ರಘುಪಾಂಡೇಶ್ವರ ಸರ್, ನಾವು 3 ಜನ ಮೇಯ್ನ್ ಕ್ಯಾರೆಕ್ಟರ್, ನಾವು 4 ಜನ ಅವರೊಟ್ಟಿಗೆ ಆಗ ಮಾಡಿದ ನಂತರ ಇವಾಗಲೇ ಮಾಡೋದು. ಬಟ್ ಈಗ ತುಂಬ ಬೆಳೆದಿದ್ದಾರೆ ಅವರು, ಆ್ಯಕ್ಟಿಂಗ್ ಆಗಲಿ ಪ್ರಬುದ್ಧತೆ ಉಂಟು, ಮತ್ತು ತುಂಬ ಮೂವಿ ಮಾಡಿದರು ಆಮೇಲೆ ಒಳ್ಳೊಳ್ಳೆ. ಆದರೆ ವೆರಿ ಕೋಆಪರೇಟಿವ್, ಏನು ಪ್ರಾಬ್ಲಮ್ ಇಲ್ಲ. ನಾನು ಮತ್ತು ಅವರು ಫಸ್ಟ್ ಮಾತಾಡಿಕೊಳ್ಳುವಾಗ ಹೇಗೆ ಏನು ಎತ್ತ ಅಂತ ಇಟ್ಸ್ ವೆರಿ ನೈಸ್, ಏನು ಪ್ರಾಬ್ಲಮ್ ಇಲ್ಲ. ಹೇಗಿತ್ತು ಅಂದರೆ ನಿಮ್ಮ ಕಾಂಬಿನೇಷನ್ ತಯಾರಿ ಹೇಗಿತ್ತು? ನೀವು ಈ ಥರ ಮಾಡಿ, ನಾನು ಈ ಥರ ಮಾಡ್ತೇನೆ, ನಿಮ್ಮ ಒಂದು ಮಾತುಕತೆ? ಹೌದು, ಅದಂದರೆ ಇನ್ಸ್ಟಂಟ್. ಅಲ್ಲಿ ಕೂತಗೊಳ್ಳಿ ಅವ್ರು ಹೇಳಿದ್ರು, ಜೋಶಣ ಹೀಗೆ ಡೈಲಾಗ್ ನಾನು ಹೇಳ್ತೇನೆ. ನಾನು ಮತ್ತು ಅವರು ಒಂದು 3-4 ಸರಿ ಪ್ರಾಕ್ಟೀಸ್ ಮಾಡಿದರು ಡೈಲಾಗ್. ಅದ್ರ ನಂತರ ಸ್ವಲ್ಪ ಕೆಲವು ಮಿಸ್ಟೇಕ್ ಆದಾಗ ಅವರೇ ಶೈನ್ ಹೇಳಿದ್ರು, ಹೀಗೆ ಹೇಳುವ ಹಾಗೀಗೆ ಅಂತ. ರಿಷಬ್ ಸರ್ ನಮ್ಮ ಒಟ್ಟಿಗೇನಿದ್ರು, ಅಷ್ಟೇ ಒಂದು ಟೇಕ್ ಕೊಟ್ಟು ಫಿನಿಷ್ ಮಾಡಿದ್ರು. ಶೈನ್ ವೆರಿ ಕೋಆಪರೇಟಿವ್, ನೋ ಪ್ರಾಬ್ಲಮ್. ಈಗ ಕೇವಲ 2 ದಿನದಲ್ಲಿ ನಿಮ್ಮ ಚಿತ್ರೀಕರಣ ಕಂಪ್ಲೀಟ್ ಆಗಿದೆ ಅಂತ ಹೇಳಿದ್ರಿ. ಇಷ್ಟು ದೊಡ್ಡ ಯಶಸ್ಸು, ಕಾಂತಾರದ ಒಂದು ದೊಡ್ಡ ಯಶಸ್ಸು, ಈಗ ಯಾವ ಥರ ತೊಗೊಂಡಿದ್ದೀರಿ? ಯಾವ ಥರ ರೆಸ್ಪಾನ್ಸ್ ಬರ್ತಾ ಇದೆ? ಈಗಲೂ ಕೂಡ ಮಂಗಳೂರಿನಲ್ಲಿ ಹೌಸ್ಫುಲ್ ಹೋಗ್ತಾ ಇದೆ. ಈಗ ನಿನ್ನೆ ಕೂಡ ಒಂದು ಒಳ್ಳೆ OTTಯಲ್ಲಿ ಬಿಡುಗಡೆ ಆದರೂ ಕೂಡ ಥಿಯೇಟ್ರ್ನಲ್ಲಿ ಜನ ಇದ್ದಾರೆ. ಹೇಗೆ? ಭಾಳ ಖುಷಿ ಆಗ್ತದೆ ನನಗೆ. ಇಂಥ ಒಂದು ಸಿನಿಮಾದಲ್ಲಿ ನನಗೆ ಚಾನ್ಸ್ ಸಿಕ್ಕಿದ್ದು ದೇವರ ದಯ ಅಂತಲೇ ಹೇಳ್ಬೋದು. ಯಾಕಂದರೆ ನಾನು ಎಣಿಸಲಿಲ್ಲ, ನನಗೆ ಮನಸ್ಸಲ್ಲಿ ಅದಿತ್ತು, ಇವರೆಲ್ಲ ಹೋಗ್ತಾರೆ ಬರ್ತಾರೆ, ಕಾಂತಾರ ಮುಗಿತಾ ಇಲ್ಲ, ಶೂಟಿಂಗ್ ಆಗ್ತಾ ಉಂಟು, ಅಲ್ಲಿ ಕಾಡು ಒಳಗೆ ಅದೆಲ್ಲ ಮರ ಮಾಡಿದ್ದಾರೆ, ಅದು ಆರ್ಟಿಫಿಷಿಯಲ್ ಮರ ಎಲ್ಲ ನೋಡಬೇಕಂತಿತ್ತು. ಬಟ್ ಬರೀ ನೋಡಲಿಕ್ಕೆ ನಮಗೆ ಹೋಗ್ಲಿಕ್ಕೆ ಆಗೋದಿಲ್ಲಲ್ಲ. ಬಟ್ ಈ ದೇವರ ದಯೆಯಿಂದ ನಮಗೆ ನೋಡಲಿಕ್ಕೆ ಸಹಿತ ನಾನು ಶೂಟಿಂಗಲ್ಲಿ ಪಾರ್ಟಿಸಿಪೇಟ್ ಮಾಡಿದೆ. ಮತ್ತು ನನಗೆ ಒಂದು ಒಳ್ಳೆ ಕ್ಯಾರೆಕ್ಟರ್, ಚಿಕ್ಕದ ಕ್ಯಾರೆಕ್ಟರ್ ಬರೋದು ನಾನು 5-10 ನಿಮಿಷ, ಬಟ್ ನನ್ನ ನೆನಪು ಮಾಡ್ತಾರೆ ಜನ, ನನ್ನನ್ನು ನೋಡ್ತಾರೆ. ಹೆಚ್ಚಿನವರಿಗೆ ಗರುಡ ಗಮನ ನೋಡಿದವರಿಗೆ ನನ್ನ ಗುರುತ ಉಂಟು. ಹಾಗೆ ಈಗ ತುಂಬ ರೆಸ್ಪಾನ್ಸ್ ಎಲ್ಲ ಹೊರಗೆ ಬಂದಾಗ ಗೊತ್ತಿನಾರ ಅಂತ ಹೇಳ್ತಾರೆ. ಅದೇ ನಾನು ಹೇಳಿದೆ, ಮೊನ್ನೆ ಕುಶಾಲನಗರ್ಗೆ ಹೋಗಿದ್ದೆ, ನನಗೊಂದು ಮಡಿಕೇರಿಯಲ್ಲಿ ಒಂದು ಅಡ್ರೆಸ್ ಹುಡುಕ್ತಾ ಇದ್ದೆ. ಹುಡುಗಿ ಒಂದು ಒಳಗೆ ಹೋದೆ, ಎಲ್ಲಿ ಅಂತ ಗೊತ್ತಿಲ್ಲ, ಒಂದು ಲೇನ್ ತಪ್ಪೀಚೆ ಬಂದೆ. ನಾನೊಂದು GPS ಹಾಕಿ ಹೋದೆ. ಒಂದು ದೊಡ್ಡ ಮನೆ ಇತ್ತು, ಒಂದು ಹೆಂಗಸ ಒಳಗೆ ಪಾತ್ರ ತಿಕ್ತಾ ಇತ್ತು. ನಾನು ಹೋಗಿ ಆ ಹೆಂಗಸ ಹತ್ರ ಕೇಳಿದೆ, ಅಮ್ಮ ಈ ಅಡ್ರೆಸ್ ಯಾವುದು? ಅಷ್ಟೇ ಒಳಗಿನ ದೊಡ್ಡ ವಾಯ್ಸು, ಗೊತ್ತಿನವರೇ ಅಂತ. ಅಲ್ಲಿ ನನಗೆ ನಾನು ಯಾರು ನೋಡ್ತೇನೆ, ನಮ್ಮ ಮನೆ ಧನ್ಯ ಹೊರಗೆ ಬಂದು, ನಾವು ಮೊನ್ನೆ ನೋಡಿ ಸರ್, ನೀವು ನೋಡಿ ಭಾಳ ಖುಷಿ ಆಯ್ತು ಸರ್, ಬನ್ನಿ ಸರ್ ಕಾಫಿ ಕುಡಿ ಹೇಳಿ ಅಂತ. ಒಳಗೆ ಬನ್ನಿ, ನೀವು ಗೊತ್ತಿನಾರ ಸರ್? ಅದು ಬೇಡ ಸರ್, ನನಗೆ ಈಗ ಅಡ್ರೆಸ್ ಬೇಕು. ಈಗ ಸರಸ್ವತಿ ತೆಕ್ಕೊಂಡು ನೆಕ್ಸ್ಟ್ ಲೇನಲ್ಲಿ ಹೋಗಿ ಅಂತ ಹೇಳಿದೆ. ಸಣ್ಣ ಪಾತ್ರ ಆದರೂ ದೊಡ್ಡ ಪಾತ್ರ ಆದರೂ ಜನರು ಅಷ್ಟು ತಗೊಂಡಿದ್ದಾರೆ ನಿಜವಾಗ್ಲೂ. ನಮ್ಮನ್ನೊಂದು ಪ್ರತಿಯೊಂದು ಆರ್ಟಿಸ್ಟಿಗೆ ರೆಕಗ್ನೈಸ್ ಮಾಡಿದ್ದಾರೆ ಹೇಳಿದರೆ, ನಾವು ನಮ್ಮದು ಕ್ಲೋಸಪ್ 1-2-3 ಉಂಟು ಸ್ಟೇಜಲ್ಲಿ ಸೀನಲ್ಲಿ ಕಾಣ್ತೇವೆ. ಮತ್ತು ಕಾಂತಾರ ಇಲ್ಲಿ ಮಾತ್ರ ಅಲ್ಲಲ್ಲ, ಪ್ರಪಂಚದಂತೆ ಎಲ್ಲೆಲ್ಲಿ ಹೋಗಿದೆ, ಎಲ್ಲಿಂದೆಲ್ಲ ನನಗೆ ಫೋನ್ ಬಂದಿದೆ. ನಾನು ಮೊದಲು ಗಲ್ಫಲ್ಲಿದ್ದೆ, ದುಬೈಯಿಂದ ನನಗೆ ಎಷ್ಟು ಫೋನು. ಮಲಯಾಳಿ ಬಂದ ಮೇಲೆ ನನ್ನ ಒಟ್ಟು ಜೊತೆಲಿ ಕೆಲಸ ಮಾಡ್ತಿದ್ದ ಒಬ್ಬ ಮಲಯಾಳಿ, ಅವ ಫೋನ್ ಮಾಡಿ ನನಗೆ ಅರ್ಧ ಗಂಟೆ ಮಲಯಾಳಿ, ಎಂಥ ಸೂಪರ್ ಪಿಕ್ಚರ್ ಮಾಡಿದ್ದೀರ ಮಾರ ನೀವು, ಮಲಯಾಳಿ ಸಿನಿಮಾದರಾಗ ತಾಂಟಿದ್ದೀರಿ ನೀವು ಅಂತ. ಅಷ್ಟು ರೆಸ್ಪಾನ್ಸು, ಅಷ್ಟು ಎಲ್ಲ ಕಡೆಯಿಂದ. ನೆದರ್ಲ್ಯಾಂಡಲ್ಲಿ ನನ್ನ ಅಕ್ಕನ ಅಣ್ಣನ ಮಗಳಿದ್ದಾಳೆ, ಅವಳಲ್ಲಿ ಅವರಿಗೆ ಸಿನಿಮಾ ಬರಲಿಲ್ಲ ಅಂತ ಕಂಪ್ಲೇಂಟ್. ನನ್ನ ಅಣ್ಣ ಫೋನ್ ಮಾಡಿ ಹೇಳಿದರು, ಅಲ್ಲಿ ನೆದರ್ಲ್ಯಾಂಡಲ್ಲಿ ಫಿಲ್ಮ್ ಇಲ್ಲ ಅಂತ ಮಾರ ಅಂತ. ಸ್ವಲ್ಪ ಟೈಮಲ್ಲಿ ನೆದರ್ಲ್ಯಾಂಡಲ್ಲಿ ಸಿನಿಮಾ ರಿಲೀಸ್ ಆಗಿದೆ, ಅದು ನೋಡಿ ಖುಷಿಯಾಗಿದೆ ಅವರಿಗೆ. ಅಂದರೆ ಎಲ್ಲ ಕಡೆ ಸಹ ನಮ್ಮನೆ ರೆಸ್ಪಾನ್ಸ್ ಸಿಕ್ತು, ಖುಷಿ, ಭಾಳ ಖುಷಿ. ಈ ಹಿಂದೆ ರಿಷಬ್ ಅವರ ಜೊತೆ ನೀವು ನಟನೆ ಮಾಡಿದ್ರಿ, ಗರುಡಗಮನ ಋಷಭಾವದಲ್ಲಿ. ಈ ಸಿನಿಮಾದಲ್ಲಿ ಅವರ ನಿರ್ದೇಶನದಲ್ಲಿ ಕೆಲಸ ಮಾಡಿದ್ರಿ. ಹೇಗಿತ್ತು ಅವರ ಜೊತೆಗಿನ ಅನುಭವ? ಫಸ್ಟ್ ಒಂದು ವೇಳೆ ನನಗೆ ಈಗ ಡೈರೆಕ್ಟರ್ ರಿಷಬ್ ಶೆಟ್ಟಿ ಇದ್ದಾದಿದ್ದರೆ ಸ್ವಲ್ಪ ಇದಾಗ್ತದೆ, ಯಾಕಂದರೆ ಅವರು ಆಲ್ರೆಡಿ ಒಂದು ಎಸ್ಟಾಬ್ಲಿಷ್ಡ್ ಆ್ಯಕ್ಟರ್, ಸ್ಟಾರ್ ಅಲ್ಲ. ಆದರೆ ಅವರು ತುಂಬ ಕಂಫರ್ಟೇಬಲ್ ರೀ, ನಿಜವಾಗಿ. ಯಾರಾದರೂ ಹೇಳಿದರೆ ಅವರು ತುಂಬ ಕಂಫರ್ಟೇಬಲ್ ಇದೆ, ಡೌನ್ ಟು ಅರ್ತ್ ಮ್ಯಾನ್. ಅವ್ರು ಬಂದು ಜ್ಯೋತಿಷಣ ಬನ್ನಿ ಅಂತ. ಅವರಿಗೆ ನನ್ನನ್ನು ಜ್ಯೋತಿಷಣ ಹೇಳೋದಕ್ಕಂತ ರವಿಯಣ್ಣನೇ ಹೇಳ್ತಾರೆ. ಯಾಕಂದ್ರೆ ನನ್ನದು ಗರುಡಗಮನದಲ್ಲಿ ನನ್ನ ಕ್ಯಾರೆಕ್ಟರ್ ಹೆಸರು ರವಿರಾಜ್ ರೈ. ಅಲ್ಲಿ ಅವರು ರವಿಯಣ್ಣ ಅಂತೇಳಿ, ಇಲ್ಲಿ ಬಂದು ಸರ್ ರವಿಯಣ್ಣ, ಮತ್ತು ನಡುವಿನ ಸರ್ ನೀವು ರವಿಯಣ್ಣನೇ ಬರ್ತೀರಾ ಮಾರ ಜ್ಯೋತಿಷಣ. ಆಗ ಅಷ್ಟು ಕಂಫರ್ಟೇಬಲ್. ಮತ್ತು ಅದರಲ್ಲಿ ಸಹ ಅಷ್ಟೇ, ಗರುಡಗಮನದ ಸಹ ನಾವು ಜೊತೆಯಲ್ಲಿ ಹೆಚ್ಚು ನಮಗೆ ಇದ್ದದ್ದು ಕಾಂಬಿನೇಷನ್. ಒಳ್ಳೆ ಇದ್ರು ಅವರು, ಒಳ್ಳೆ ಕಂಫರ್ಟೇಬಲ್, ನನ್ನನ್ನು ಕಂಫರ್ಟೇಬಲ್ ಫೀಲ್ ಮಾಡಿಸಿದರು. ಇದರಲ್ಲೂ ಅಷ್ಟೇ, ನನಗೆ 3 ದಿವಸ ಶೂಟ್ ಇದ್ದದಂತ 2 ದಿವಸದಲ್ಲಿ ಫಿನಿಷ್ ಮಾಡಿದ್ದೇವೆ. ಬಟ್ ಇಟ್ ವಾಸ್ ಫೈನ್, ವೆರಿ ಫೈನ್. ಈಗ ಬಿಡುಗಡೆಯ ನಂತರ ನಿಮ್ಮ ಊರಿನಲ್ಲಿ, ಅಂದರೆ ನಮ್ಮ ಮಂಗಳೂರಿನಲ್ಲಿ ಆಗಿರ್ಬೋದು, ಬೇರೆ ಕಡೆಯಿಂದ ಹೇಗೆ ನಿಮಗೆ ರೆಸ್ಪಾನ್ಸ್ ಬರ್ತಾ ಇದೆ ಅಂತ ಹೇಳಿ? ಈಗ ಕನ್ನಡದಲ್ಲಿ ನೋಡಿದರೆ ಹಿಂದಿಯಲ್ಲೂ ಬಿಡುಗಡೆಯಾಗಿತ್ತು, ಮಲಯಾಳಮಲ್ಲೂ ಬಿಡುಗಡೆಯಾಗಿತ್ತು. ಪಬ್ಲಿಕ್ಕಿಂದ ನಿಮಗೆ ಯಾವ ಥರ ರೆಸ್ಪಾನ್ಸ್ ಇದೆ? ಸುಸದೆ ಒಂದು ರೆಕಗ್ನೈಸ್ ಮಾಡ್ತಾರೆ ಎಲ್ಲ ಕಡೆ. ಕೆಲವು ವಿಷಯ ಹೇಳಿದರೆ, ಕೆಲವು ಸರಿ ಆ ಮೂವಿ ಬಿಗಿನಿಂಗಲ್ಲಿ ನಾವು ಬರ್ತೇವೆ, ಪಿಕ್ಚರ್ ಎಂಡಾಗುವ ನಾವು ಸ್ವಲ್ಪ ಮರ್ತು ಹೋಗ್ತೇವೆ.
ಹಾಗೆ ಕೆಲವರಿಗೆ ಅಷ್ಟು ಗೊತ್ತಾಗೋದಿಲ್ಲ. ಮತ್ತು ಅಲ್ಲಿಗಂತೂ ಇಲ್ಲಿಗೆ ಅಲ್ಲಿ ನಾನು ಒಂದು ಮುಂಡಸೆಲ್ಲ ಕಟ್ಟಿ ಇಲ್ಲಿ ಗೊತ್ತಾಗೋದಿಲ್ಲ. ಕೆಲವರಿಗೆ ಇಮಿಡಿಯೇಟ್ ಗೊತ್ತಾಗ್ತದೆ. ಮೊನ್ನೆ ಒಬ್ಬ ನಾನು ನಡ್ಕೊಂಡು ಹೋಗ್ತಾನೆ, ಬೆಳಿಗ್ಗೆ ವಾಕ್ ಹೋಗ್ತಾನೆ, ಒಬ್ಬ ಬೈಕ್ ಹಿಂಗೆ ಪಾಸ್ ಆಯಿತು. ಸ್ವಲ್ಪ ಹೊತ್ತಲ್ಲಿ ಪುನಃ ಯುವಕ್ಕೆ ಆ ಕಡೆಯಿಂದ ಬಂದು ಪುನಃ ಬರ್ತದೆ. ನಂಗೆ ಗೊತ್ತಾಯ್ತು, ನಾನು ನೋಡಿ ಬಂದೆ. ನಾನು ಸರ್ ನೋಡಿದೆ ಸರ್ ಸಿನಿಮಾ, ಬ್ಯಾಂಗ್ಳೂರು ನಾವು ಇಲ್ಲಿ ವಿಕಾಸ್ ಕಾಲೇಜಲ್ಲಿ ಅಂತ ನಾವು ಕಲಿಯೋದು ಸರ್, ಹಾಗೆ ಸರ್. ಹೌದಾ ನೋಡಿದ್ರಾ? ಎಷ್ಟು ಸರಿ ಸರ್? 10 ಸರಿ ಆಯ್ತು ಸರ್. ಇನ್ನೊಂದು ಸರಿ ನೋಡಲಿಕ್ಕೆ 10 ಸರಿ ನೋಡಿದೆ ನಾನು. ಹೌದು ಸರ್, ಇನ್ನು ನೋಡಿದಾಗ ಹೊರಗೆ ಬರುವಾಗ ಪುನಃ ನೋಡುವಂತ ಆಗ್ತದೆ ಅಂತ. ಬ್ಯಾಂಗ್ಳೂರು ಹುಡುಗ ಹಾಗೆ ಎಲ್ಲ ಕಡೆ ಸಹ ಒಳ್ಳೆಯ ಇದು, ನಮಗೆ ಒಳ್ಳೆಯ ರೆಸ್ಪಾನ್ಸ್ ಸಿಕ್ಕಿದೆ. ಸೊ ಕಾಂತಾರ ಮೊದಲ ಪ್ಯಾನ್ ಇಂಡಿಯಾ ಸಿನಿಮಾ ತುಳು ಭಾಷೆಯಲ್ಲಿ ಡಬ್ ಆಗಿ ಬಿಡುಗಡೆ ಆಗ್ತಾ ಇರೋದು ಎಷ್ಟು ಖುಷಿ ಇದೆ. ನೀವೊಬ್ಬ ತುಳುವ, ಎಲ್ಲರಿಗೂ ಒಂದು ಆಸೆ ಇರುತ್ತೆ, ನಾನು ನಟನೆ ಮಾಡಿದ ಸಿನಿಮಾ ತುಳುವಲ್ಲಿ ಬಂದರೆ ಹೇಗಿರುತ್ತೆ, ಎಂಕನ ಊರ್ದಕ್ಕೆಲ್ಲ ಕಾತೊಂದೊಪ್ಪೇರು ಅಂತ. ಡಿಸೆಂಬರ್ 2ನೇ ತಾರೀಕು ಬಿಡುಗಡೆ ಆಗ್ತಾ ಇದೆ. ಎಷ್ಟು ಎಕ್ಸೈಟೆಡ್ ಆಗಿದ್ದೀರಿ? ನಿಮ್ಮ ಪಾತ್ರಕ್ಕೆ ತುಳುವಿನಲ್ಲಿ ನೀವೇ ಡಬ್ ಮಾಡಿದ್ರ? ತುಂಬ ಖುಷಿ ಆಗ್ತದೆ ನಮ್ಮ ಭಾಷೆ. ಯಾಕಂದರೆ ಈ ಪಿಕ್ಚರ್ ಎಷ್ಟೇ ಪ್ರಪಂಚದ ಹೋದರೆ ಸಹ ಇದು ನಮ್ಮ ದಕ್ಷಿಣ ಕನ್ನಡದ ಸಿನಿಮಾ. ತುಳುವಲ್ಲಿ ಮಾತ್ರ ಇರಲಿಲ್ಲ, ಅಲ್ಲದೆ ಬಾಕಿ ಎಲ್ಲ ತುಳುವಿದೇ ಸಂಸ್ಕಾರ, ತುಳುವಿದೇ ಎಲ್ಲ ಕಲ್ಚರ್ ಎಲ್ಲ. ಆದರೆ ತುಳುವಲ್ಲಿ ಬರಲೇಬೇಕಿತ್ತು. ನನಗೆ ಎಷ್ಟು ಖುಷಿ ಆಗ್ತಾ ಹೇಳಿದರೆ, ಅಂದರೆ ನಮ್ಮ ಭಾಷೆ ಅಲ್ಲ. ಮತ್ತು ಹೆಚ್ಚಿನವ್ರು ಕೇಳ್ತಾರೆ ಏಪ ಮಾರೆ ತುಳು ಬರ್ತೀನಿ ಅಂತ. ಈ ಪ್ರಾಯದ ಏಜ್ ಆದವರೆಲ್ಲ ಸೆಕೆಂಡ್ ಟೈಮ್ ನೋಡಲಿಕ್ಕೆ ತುಳುವಿನಲ್ಲಿ ನೋಡುವ ಅಂತ ಕೆಲವು ಮನೆಯವರೆಲ್ಲ ತುಂಬ ಸಾರಿ ನೋಡಿದವರು. ನನ್ನ ಕನ್ನಡ 3 ಸಾರಿ ತೂದಣ್ಣು ಮಾರೆ, ತುಳು 1 ಸಾರಿ ತೂಡು ಅಂತ. ಮತ್ತು ತುಳು ಒಂದು ಬರೋದು ಹೇಳಿದ್ರೆ ಈಗ ಕರೆಕ್ಟ್ ಅದು ಸೆಟ್ ಆದಾಗೆ ಆಗ್ತದೆ. ಆ ಸಿನಿಮಾಕ್ಕೆ ತುಳು ನಮ್ಮ ಕಲ್ಚರ್ಗೆ, ನಮ್ಮ ಆ್ಯಂಬಿಯನ್ಸ್ಗೆ ಅದು ತುಳು ಕರೆಕ್ಟ್ ಸೂಟ್ ಆಗ್ತದೆ. ಮತ್ತು ನನ್ನ ವಾಯ್ಸ್ ನಾನೇ ಕೊಟ್ಟಿರೋದು. ನೀವು ಟ್ರೈಲರಲ್ಲಿ ನೋಡ್ಬೋದು. ನನ್ನ ಎಷ್ಟು ಇದಾಗ್ತಾ ಹೇಳಿದರೆ, ಅದು ತುಳು ಮಾತಾಡಿದಾಗೆ ಆಗಿದೆ. ನನ್ನ ನಿಜವಾಗ್ಲೂ ಅದು ಕನ್ನಡ ಮಾತಾಡಿದಾಗಿಲ್ಲ, ಕನ್ನಡಕ್ಕೆ ಸಿಂಕ್ ಮಾಡಿದಾಗಿಲ್ಲ. ನೀವು ನೋಡಬೇಕು, ನಾನು ತುಳು ಮಾತಾಡಿದಾಗೆ ಉಂಟು, ಅಂದರೆ ಅಷ್ಟು ಸಿಂಕ್ ಆಗಿದೆ, ಅಷ್ಟು ಪರ್ಫೆಕ್ಟ್ ಆಗಿದೆ. ಅದರಿಂದ ತುಂಬ ಎಕ್ಸೈಟ್ ಆಗಿದ್ದೇನೆ. ಮತ್ತು ತುಳು ಉಂಟಲ್ಲ ಅಂತಾರ, ನನ್ನ ಪ್ರಕಾರ ಇನ್ನೂ ಹಿಟ್ಟಾಗ್ತದೆ. ಅಂದರೆ ಎಷ್ಟು ಜನ ಕಾಯ್ತಾ ಇದ್ದಾರೆ. ಈಗ ನಿಮ್ಮ ಒಂದು ಸಿನಿಮಾದ ಪಾತ್ರ ಹೇಗಿದೆ ಅಂತ ಹೇಳಿದರೆ, ನೀವು ಆಗಲೇ ಹೇಳಿದ್ರಿ ಒಂದು ಹೆಲ್ಪ್ಲೆಸ್ ಅಪ್ಪ, ಒಂದು ಅಹಂಕಾರಿ ಮಗ. ಈ ಥರದ ಪಾತ್ರ ನೀವು ರಿಯಲ್ ಲೈಫಲ್ಲಿ ನೋಡಿದ್ರ ಸರ್? ರಿಯಲ್ ಲೈಫಲ್ಲಿ ಯಾರು ನಾನು ನೋಡಿಲ್ಲ ಅಂಥ ಒಂದು ಹೆಲ್ಪ್ಲೆಸ್ ಅಪ್ಪ. ಹೆಲ್ಪ್ಲೆಸ್ ಅಪ್ಪ ಹೇಳಿದ್ರೆ ನನಗೆ ನನ್ನ ಮೇಲೆ ಬಿಸಿ ಆಗ್ತೈತೆ. ಎಂಥ ಮಗನಿಗೆ ಒಂದು ಹೇಳಲಿಕ್ಕೆ ಆಗೋದಿಲ್ವಾ ಅಂತ. ಅವನು ಅಷ್ಟು ಜೋರು ಮಾಡ್ತಾಯಿದ್ದಾನೆ, ಕೇಳ್ತಾ ಇದ್ದಾನೆ, ನನಗೆ ಏನು ಮಾಡಲಿಕ್ಕೆ ಆಗ್ತಾಯಿಲ್ಲ ಅಂತ ಅಪ್ಪನವ್ರು ಬೇಡಪ್ಪ, ಮಗನನ್ನು ಸ್ವಲ್ಪ ಕಂಟ್ರೋಲಲ್ಲಿ ಇಡಬೇಕಿಲ್ಲ, ನಮ್ಮ ಮಗ ಬದುಕಿ ಉಳಿತಿದ್ದ. ರಕ್ತಕಾರಿ ಸಾಯ್ತಾ ಇಲ್ಲ ನಿಜವಾಗ್ಲೂ. ಅವನಿಗೆ ಹೇಳಿದೆ, ಹಿರಿಯರು ಹೇಳಿದ್ದು ಕೇಳಬೇಕು ಮಾತಂತ. ಬಟ್ ಅವ ಕೇಳೋದಲ್ಲ. ಅಂದರೆ ಶೈನ್ಸ್ ಅಷ್ಟು ಒಳ್ಳೆ ಮಾಡಿದ್ದಾನೆ, ಅವನ ಲುಕ್ ಮಾಡಿದೆಲ್ಲ ಅದು ಅಷ್ಟು ಸೂಟ್ ಆಗಿದೆ. ಪ್ಯಾಂಟ್ ಅವನ ಸೈಡ್ ಲಾಕ್ ಅದೆಲ್ಲ ಅದು ಅರ್ಗುಲ್ಗೆ ಒಳ್ಳೆ ಸೂಟ್ ಆಗಿದೆ. ಬಟ್ ಕೆಲವರೆಲ್ಲ ಹೇಳೋದು ಎಂಚಿನಿ ಹಾಕದ ಬುದ್ಧಿ ಬಂದರೆ ಅಬ್ಜಿ, ಕೆಲವರು ಹೇಳೋದು ಎಂಚಿನಿ ಅಮ್ಮೇರಿ ಹಾಕದ ಬುದ್ಧಿ ಬಂದರೆ ಅಬ್ಜಿ ಅದು ಆ ಥರ ಇನ್ವಾಲ್ವ್ಮೆಂಟ್ ಇದೆ. ಹೌದು, ಎಲ್ಲರೂ ಇಂಚ ಹಾಕದ ಬುದ್ಧಿ ಬಂದೋಡ ಅಲ್ಲನ್ನ ಕೇಂದ್ರ ಅಂಚ ಬದುಕುದೋರಿದ್ವಿ ಅಂತ. ಫಸ್ಟ್ ಡೇ ಕಾಂತಾರ ಸಿನಿಮಾ ದೊಡ್ಡ ಪರದೆಯಲ್ಲಿ ನೋಡಿದ ಅನುಭವ ಹೇಗೆ ನೆನಪಿದೆಯಾ ನಿಮಗೆ? ಫಸ್ಟ್ ಡೇ ಹೇಗಿತ್ತು ರೆಸ್ಪಾನ್ಸ್? ನೀವು ಪಬ್ಲಿಕ್ ಜೊತೆ ಯಾವ ಥಿಯೇಟ್ರ್ನಲ್ಲಿ ನೋಡಿದ್ರಿ, ಯಾವಾಗ ರೆಸ್ಪಾನ್ಸ್ ಹೇಗಿತ್ತು? ಫಸ್ಟ್ ಡೇ ನಾನು ಮತ್ತು ದೀಪಕಣ್ಣ ಒಟ್ಟಿಗಿದ್ದೆವು. ದೀಪಕ್ ರೈ ನಮಗೆ ಅಲ್ಲಿ ಥಿಯೇಟ್ರಲ್ಲಿ ಟಿಕೆಟ್ ಇತ್ತು, ಅಂದರೆ ಪ್ರೀಮಿಯರ್ ಶೋ ಬ್ಯಾಂಗ್ಳೂರಲ್ಲಿ ಆಗಿದ್ದು. ಬಟ್ ನಮಗೆ ಆರ್ಟಿಸ್ಟ್ನವರಿಗೆಲ್ಲ ಇದು ಟಿಕೆಟ್ ಇತ್ತು. ದೀಪಕಣ್ಣ ಹೋಗುವ ಅಂತ ಹೋಗುವಾಗ ಸ್ವರಾಜ್ ಹೊರಗಿದ್ದರು, ಸ್ವರಾಜ್ ಶೆಟ್ಟಿ ಅವರು ನಮಗೆ ಟಿಕೆಟ್ ಕೊಟ್ಟರು. ಬಟ್ ನಾವು ಹೋಗುವಾಗ ಸಿನಿಮಾ ಸ್ಟಾರ್ಟ್ ಆಗಿದೆ, ನಾನಿಲ್ಲ. ಕಂಬಳ ಆಗ್ತೊಂಡು ನಾನಿಲ್ಲ. ಫಸ್ಟೇ ನಾನು ನೋಡಲಿಲ್ಲ, ಕಂಬಳ ಸೀನ್ ಆಗ್ತಿತ್ತು. ಆದರೆ ಪಿಕ್ಚರ್ದು ರೆಸ್ಪಾನ್ಸ್ ನೋಡುವಾಗ ಹೊರಗೆ ಬರುವಾಗ ನಮ್ಗೆ ಗೊತ್ತಾಗಿದೆ ಇದು ಪಿಕ್ಚರ್ ಸೂಪರ್ ಹಿಟ್ ಆಗ್ತದೆ ಅಂತ. ಬಟ್ ಈ ಲೆವೆಲ್ ಹೋಗ್ತಾ ಅಂತ ಆಗಿಡಿಸ್ತಿಲ್ಲ ಆ ದಿವಸ. ಬಟ್ ಪಿಕ್ಚರ್ ಸೂಪರ್ ಹಿಟ್ ಆಗ್ತದೆ ಗೊತ್ತಿಲ್ಲ. ವೆರಿ ನೆಕ್ಸ್ಟ್ ಡೇ ಮಧ್ಯಾಹ್ನ ಪುನಃ ನಾನು ದೀಪಕಣ್ಣ ಹೋದ್ವಿ. ಟಿಕೆಟ್ ತಗೊಳ್ಳಿಕ್ಕೆ ಹೋಗೋ ಅವರು ಹೇಳಿದರು, ಬಾರಾ ಸಿನಿಮಾದವರು, ಬನ್ನಿ ಸರ್ ನೀವು ಆರ್ಟಿಸ್ಟ್ ಅಲ್ಲ ಬನ್ನಿ ಅಂತ. ಆದರೆ ನಮಗೊಂದು 2 ಸೀಟ್ ಮಾಡಿ ನನಗೆ ಮತ್ತು ದೀಪಕಣ್ಣ ಮತ್ತು ವಚನ್ ಸರ್ ಅಂತ, ವಚನ್ ಶೆಟ್ಟಿ ಅವರು ಗರುಡ ಗಮನದವರು, ಒನ್ ಆಫ್ ದ ಪ್ರೊಡ್ಯೂಸರ್ಸಾ. ನಾವು 3 ಜನ ಹೋದದ್ದು. ಆ ದಿವಸ ಮಾತ್ರ ಕಂಪ್ಲೀಟ್ ಸ್ಟಾರ್ಟಿಂದ ನೋಡಿದೆ. ಆ ದಿವಸ ಒಂದು ಫುಲ್ ಸ್ಯಾಟಿಸ್ಫ್ಯಾಕ್ಷನ್ ಮೂವಿ. ನಾನು ನೀವು ನಂಬಲಿಕ್ಕಿಲ್ಲ, 6 ಸರಿ ನೋಡಿದ್ದೇನೆ ಸಿನಿಮಾ. 6 ಸರಿ ಕನ್ನಡದ, 5 ಸರಿ ಕನ್ನಡದಲ್ಲಿ, 1 ಸರಿ ಮಲಯಾಳಿಯಲ್ಲಿ. ನಾನು ತುಳುವಲ್ಲಿ ಎಷ್ಟು ಸಲ ನೋಡಲಿಕ್ಕೆ ಗೊತ್ತಿಲ್ಲ, ಇನ್ನು ನೋಡು ಮೇ ಬಿ 1-2 ಸರಿ ನೋಡ್ಬೋದು. ಬಟ್ 5 ಸರಿ ಈಗ ಇದು ಮಲಯಾಳಿ ಸಹ ಭಾರಿ ಒಳ್ಳೆ ಆಗಿದೆ. ನಾನು ಇಲ್ಲಿ ಕ್ಯಾಲಿಕಟ್ಟಲ್ಲಿ ನೋಡಿದ್ದು ಅದು. ಮಂಗಳೂರಿಂದ ನಮಗೆ ನಮ್ಮ ಫ್ರೆಂಡ್ ಜೊತೆ ಹೋಗಿದ್ದೆ ನಾನು. ಅಲ್ಲಿ ಕ್ಯಾಲಿಕಟ್ಟಲ್ಲಿ ಇತ್ತು. ಹೇಗಿತ್ತು ಸರ್ ಅಲ್ಲಿ ಮಲಯಾಳಂ ರೆಸ್ಪಾನ್ಸ್? ಫುಲ್ಲು ರೆಸ್ಪಾನ್ಸ್ ಇತ್ತು. ನನ್ನೊಟ್ಟಿಗೆ ದೀಪಕಣ್ಣ ಸಿದ್ರು. ಹೊರಗೆ ಬಂದವಳು ದೀಪಕಣ್ಣ ಸುತ್ತಮಲ್ಲ ಜನ, ನನ್ನದು ಯಾರಿಗೂ ಪರಿಚಯ ಆಗಲಿಲ್ಲ, ನನ್ನನ್ನು ಅಷ್ಟು ರೆಕಗ್ನೈಸ್ ಮಾಡಲಿಲ್ಲ. ಬಟ್ ದೀಪಕಣ್ಣನೊಟ್ಟಿಗೆಲ್ಲ ಸೆಲ್ಫಿ ತಗೊಂಡ್ರು. ದೀಪಕಣ್ಣ ಕೊಟ್ಟು ಇದು ನಡುನಲ್ಲಿ ಎಲ್ಲ ಇಟ್ಕೊಂಡು ದೀಪಕಣ್ಣಂದು ಫೋಟೋ ಎಲ್ಲ ತೆಗೆದ್ರು. ದೀಪಕಣ್ಣನಿಗೆ ಸಹ ಭಾರಿ ಖುಷಿ. ಅಲ್ಲಿ ಮನೆಯಲ್ಲಿ ಸಹ ಎಂಥ ರೆಸ್ಪಾನ್ಸ್ ಗೊತ್ತು, ನಾವು ಫಿಲ್ಮ್ ನೋಡೋಕೆ ಜನ ಎಂಥ ರೆಸ್ಪಾನ್ಸ್ ಮಾಡೋದು, ಕ್ಲ್ಯಾಪ್ ಹೊಡಿಯೋದು, ಶಿಶಿಲ್ ಹೊಡಿಯೋದೆಲ್ಲ ಸೂಪರ್. ಅಲ್ಲಿ ಕ್ಯಾಲಿಕಟ್ಟಲ್ಲಿ ಅಲ್ಲೇ ನೋಡಿದ್ದು ನಮಗೆ ಭಾರಿ ಖುಷಿ ಆಗಿದೆ. ಥಿಯೇಟರ್ ಸಹ ಫುಲ್ ಇತ್ತು ಅವಾಗ.
ಕಾಂತಾರ ಸಿನಿಮಾವನ್ನು ನೋಡಿ ಈಗ ಇಂಡಸ್ಟ್ರಿಯ ಫ್ರೆಂಡ್ಸ್ ಅಥವಾ ನಿಮ್ಮ ಒಂದು ಕೊಲೀಗ್ಸ್ ಆಗಿರ್ಬೋದು ಯಾರೆಲ್ಲ ಕಾಲ್ ಮಾಡಿ ಅಪ್ರಿಷಿಯೇಟ್ ಮಾಡಿದರು? ತುಂಬ ತುಂಬ ಜನ ಮಾಡಿದ್ದಾರೆ ಸರ್. ಅಂದರೆ ಯಾರು ನನಗೆ ಅಷ್ಟು ಜನ ಮಾಡಿದ್ದಾರೆ. ಅಲ್ಲಿ ಸಿನಿಮಾ ದಿವಸ ಸಾಯಂಕಾಲ ನನಗೆ ಕುಡಿಯಲ್ವೇಲ್ ಸರ್ ಸಿಕ್ಕಿದ್ರು. ಅವ್ರು ಹೇಳಿದರು ತುಂಬ ಸೂಪರಾಗಿ, ಯಾಕಂದರೆ ಕುಡಿಯಲ್ವೇಲ್ ಸರ್ ಇದು ಹುಡುಗರೇ ಇದ್ದಾರಲ್ಲ, ಸ್ವರಾಜ್ ಎಲ್ಲ ಅವರದೇ ಅಲ್ಲ, ಹಾಗೆ ನನ್ನನ್ನು ಸಹ ಕರೆದು ಹೇಳಿದರು ಒಳ್ಳೆ ಮಾಡಿದ್ದೀನಿ ನೀನು ಅಂತ ಹೇಳಿದರು. ಮತ್ತು ಬರೋ ದಿವಸ ಅಲ್ಲ, ನೆಕ್ಸ್ಟ್ ಭೋಜರಾಜ್ ಮಾಮಂಜೂರು ಸರ್ ಅವರು ಫೋನ್ ಮಾಡಿದರು. ಜೋ ನಿನ್ನ ನೋಡಿದೆ ಮಾರ, ನೀನಿದ್ದೇನಂತ ಗೊತ್ತಿಲ್ಲ, ಭಾರಿ ಒಳ್ಳೆ ಆಗಿದೆ ಸಿನಿಮಾ, ನೋಡೋ ಖುಷಿ ಆಗ್ತದೆ, ನಾನು ಸಹ ಅದ್ರಲ್ಲಿ ಇರಬಾರ್ದಾಗಿತ್ತ ಅಂತ ಹೇಳಿದರು ಭೋಜ ಸರ್. ಹೀಗೆ ನಾನು ಭಾರಿ ಒಳ್ಳೆ ಮಾಡಿದೆ ಅಂತ. ಪಡೀಲ್ ಅದರಲ್ಲಿದ್ದಾರೆ, ಮತ್ತು ಪಡೀಲ್ ಆಮೇಲೆ ಸಿಕ್ಕಿದ್ರು, ಎಡ್ಡೆ ಆತನ ಮೇಲೆ ನಿನ್ನ ಅವರ ಸ್ಟೈಲ್ ಉಂಟು. ಹಾಗೆ ತುಂಬ ಸರ್ ಕಾಪಿಗಾಡ್ ಸಿಕ್ಕಿದ್ರು ಸಿನಿಮಾ ನೋಡಿದ ದಿವಸ. ಕಾಪಿಗಾಡ್ ಶಿಷ್ಯ ಅಲ್ಲ ನಾನು, ಕಾಪಿಗಾಡ್ ಸರ್. ಯಾಕೆ ತುಂಬ ಇವಳು ಚಿಂಪು, ತುಂಬ ಜನ ಇವನು ಬ್ಯಾಂಗ್ಳೂರಿಂದ ಕೋಸ್ಟಲ್ವುಡ್ನ, ಇವನು ಬ್ಯಾಂಗ್ಳೂರಿಂದ ಕೆಲವರು ಮಾಡಿದರು. ಎಲ್ಲಾದರೂ ಪ್ರೋಗ್ರಾಮ್ ಹೋಗ್ತೇವೆ, ಎಲ್ಲಿಯಾದರೂ ಸ್ಟೇಜ್ ಅಲ್ಲಿ ಕರೆದು ಹೇಳ್ತಾರೆ. ಅಂದರೆ ಕಾಂತಾರ ಸಕ್ಸಸ್ ಹೇಳಿದರೆ ನಾವೆಲ್ಲ ಅದರಲ್ಲೊಂದು ಪಾರ್ಟ್ ಅಲ್ಲ, ಸೊ ನಮಗೆಲ್ಲ ಅಪ್ರಿಸಿಯೇಷನ್ ಸಿಗ್ತದೆ. ಈಗ ಕಾಂತಾರ ಸಿನಿಮಾ ಅಥವಾ ಗರುಡ ಗಮನ ನೋಡಿದವರಿಗೆ ಒಂದು ಕ್ವಶನ್ ಇರುತ್ತೆ, ಅಂದರೆ ಈ ಜ್ಯೋತಿ ಶೆಟ್ಟಿ ಅನ್ನೋರು ಫಸ್ಟ್ ಟೈಮ್ ಬಣ್ಣ ಹಚ್ಚಿದ್ದ ಅಥವಾ ಅವರು ನಿಜವಾಗ್ಲೂ ಮೊದಲಿಂದಲೂ ಕಲಾವಿದರ, ಆ ಒಂದು ಕ್ಲಾರಿಟಿ ಕೊಡ್ಬೋದಾ? ನೀವು ನಿಜವಾಗ್ಲೂ ಕಲಾವಿದರ ಅಥವಾ ಬೇರೆ ಕೆಲಸನೂ ಮಾಡ್ತಾ ಇದ್ದೀರಾ? ಆ್ಯಕ್ಚುಲಿ ಏನು ಗೊತ್ತಿಲ್ಲ ಸರ್, ನಾನು ಮೊದಲಿಂದ ಸಹ ನಾಟಕ, ಸ್ಕೂಲಲ್ಲಿ ನಾಟಕ ಇದೆಲ್ಲ ತುಂಬ ಇಂಟ್ರೆಸ್ಟ್ ನನಗೆ. ಒಂದು ಫೈನಲಲ್ಲಿರುವಾಗ ನಾನು ಪಡುಬಿದ್ರೆಯಲ್ಲಿ ಒಂದು ಪ್ರೋಗ್ರಾಮ್ ಕೊಟ್ಟಿದ್ದೆ. ಪಡುಬಿದ್ರೆ ಅದು ಕಾಲೇಜಿದಲ್ಲ, ಯಾರೋ ಒಂದು ಫ್ರೆಂಡ್ಸ್ ಹೇಳಿದರು. ಅದಕ್ಕಿಂತ ಮೊದಲು ನಾನು ಎಂಟರ್ಟೈನ್ಮೆಂಟ್ ಕಾಂಪಿಟೇಷನಲ್ಲಿ ಒಂದು ಕಮಲ್ ಹಾಸನದ್ದು ಇಮಿಟೇಟ್ ಮಾಡಿದೆ. ಕಾದಲ್ ಬಂದ ರಿಚ್, ಅದು ಅಲ್ಲಿ ಅದನ್ನು ನೋಡಿ ಇಲ್ಲಿ ಮಾಡೋ ಅಂತ ನಾನು ಅಲ್ಲಿ ಮಾಡಲಿಕ್ಕೆ ಹೋದೆ. ಅಲ್ಲಿಗೆ ಬಂದ ಚೀಫ್ ಗೆಸ್ಟ್ರಲ್ಲಿ ಒಬ್ಬರು ದೇವದಾಸ್ ಕಾಪಿಕಾಡ್ ಸರ್, ಅವರು ಇದರಲ್ಲಿ ಕೂತ್ತಾರೆ. ನಾನು ಇದು ಮಾಡಿದೆ, ಕಮಲ್ ಹಾಸನದ್ದು ಇಮಿಟೇಟ್ ಮಾಡಿದೆ. ಮತ್ತು ಅದಾದಮೇಲೆ ನಾನು ಈಚೆ ಬರುವಾಗ ಕಾಪಿಕಾಡ್ ಸರ್ ಕರೆದ್ರು. ನಾನು ನಿನ್ನ ಹೆಸರು ಹೇಳಿದರು, ಜ್ಯೋತಿಷ್ ಅಂತ ಸರ್. ಜ್ಯೋತಿಷ್ ಹೇಳಿ, ಹೌದಾ, ಹಾಂ, ಎಲ್ಲಿ ಮನೆ? ಕುಡಿಯಲ್ಬೇಲು. ಕುಡಿಯಲ್ಬೇಲು, ಅಲ್ಲಿ ಒಬ್ಬ ಸಂತೋಷ್ ಅಂತ ಇದ್ದಾರೆ, ಗೊತ್ತುಂಟು ಹೇಳಿದೆ. ಸರ್ ನನ್ನ ಅಣ್ಣ ಹೇಳಿದೆ, ಸಂತೋಷ ಇತ್ತು ಅಮ್ಮ, ಸಂತೋಷನ ಬೆಗ್ಗೆನಾ ಸರ್, ಈ ಮಲ್ಪನ ಆ್ಯಕ್ಟಿಂಗ್ ಅದು ಸರ್. ಅದಾಗಿ ಸ್ವಲ್ಪ ಟೈಮಲ್ಲಿ ಅವರದ್ದು 2ನೇ ಡ್ರಾಮಾ ಆಗ್ತಾಯಿತ್ತು, ಗಂಟೆ ತಾಣ. ಒಂದು ಮಾಧವ್ ಶಕ್ತಿನಗರ ಅಂತ ಒಬ್ಬರು ಆರ್ಟಿಸ್ಟ್, ಅವರು ಮನೆಗೆ ಬಂದು ಕಾಪಿಕಾಡ್ ಸರ್ ಕರಿತಾ ಇದ್ದಾರೆ ಸೂರ್ಯ ಹೋಟ್ಲಲ್ಲಿ ಮುಹೂರ್ತ. ಅದು ನಾನು ಫಸ್ಟು ಒಂದು ಪ್ರೊಫೆಷನಲ್ ನಾಟಕದಲ್ಲಿ ಮಾಡಿದ್ದು, ಕಾಪಿಕಾಡ್ ಸರ್ ಚಾನ್ಸ್ ಕೊಟ್ಟರು. ಆವಾಗ ನವೀನ್ ಅವರು, ಭೋಜರಾಜ್, ಇವರು ಅರವಿಂದ್ ಬೋಳರ್ ಯಾರು ಆಗ ಇಲ್ಲ ನಾಟಕದಲ್ಲಿ, ನಾನು ಆಗಲೇ ಮಾಡಿದ್ದೇನೆ. ಕಾಪಿಕಾಡ್ ಸಾರಿದು 8 ಗಂಟೆ ತಂಡಲ್ಲಿದ್ದೆ. ಅದಾದ ಮೇಲೆ ನನ್ನ ಡಿಗ್ರಿ ಎಲ್ಲ ಆಗಿತ್ತು. ನಾನು ಡೆವಲಪ್ ಪೇಂಟ್ಸಲ್ಲಿ ಮೈಸೂರಿಗೆ ಕೆಲಸಕ್ಕೆ ಹೋದೆ. ಮೈಸೂರಲ್ಲಿ 6-7 ವರ್ಷ ಕೆಲಸ ಮಾಡಿದ ಮೇಲೆ ವಾಪಸ್ ಪುನಃ ಮಂಗಳೂರಿಗೆ ಬಂದೆ. ಮಂಗಳೂರು ಬಂದಾಗ ಕಾಪಿಕಾಡ್ ಸರ್ ಸಿಕ್ಕಿದ್ರು ನನಗೆ ಪುನಃ ಒಂದು ಸರಿ, ಎಲ್ಲ ರೋಡಲ್ಲಿ ಅಚಾನಕ, ನೀನು ಇಲ್ಲಿದ್ದೆ ಇನ್ನು, ಹೌದಾ, ಎಲ್ಲ ಆ್ಯಕ್ಟಿಂಗ್ ಬಿಟ್ಟು? ಇಲ್ಲ ಸರ್ ಅಂತ ಹೇಳಿದೆ, ಆ್ಯಕ್ಟಿಂಗ್ ಬಿಟ್ಟಿಲ್ಲ ಸರ್, ಈಗ ಮಂಗಳೂರಲ್ಲಿ ಇದ್ದೆ ನಾನು. ಹಾಗೆ ಪುನಃ ಚಾನ್ಸ್ ಕೊಟ್ಟರು. ಯಾವುದಲ್ಲಿ ಗೊತ್ತುಂಟಾ, ಅವ್ರದ್ದು 9ನೇ ನಾಟಕ ನಿಖುಲ್ ಮಾತೆರುಲ್ಲರ ಅಂತ. ಅಲ್ಲಿಂದ ಪುನಃ ಜರ್ನಿ ಸ್ಟಾರ್ಟ್ ಆಯಿತು ನನಗೆ. ಹಾಗೆ ಕಲಾವಿದನಾಗಿ 6 ವರ್ಷ ಕಾಪಿಕಾಡ್ ಸರ್ ಟ್ರೂಪಲ್ಲಿದ್ದೆ ನಾನು. ಸಾಧಾರಣ ಪಾರ್ವತಿವರೆಗಿದ್ದೆ. 2001ನಲ್ಲಿ ಮತ್ತೆ ಗಲ್ಫಿಗೆ ಹೋದೆ ನಾನು, ದುಬೈಲಿದ್ದೆ. ದುಬೈಲಿರುವಾಗಲೇ 3 ಸಿನಿಮಾ ಮಾಡಿದೆ ನಾನು. 2011ಅಲ್ಲಿ ಒಂದು ಆಮೇಟ್ ಅಸಲ್ ಈಮೇಟ್ ಕುಸಲ್ ಅಂತ ಒಂದು ಮಾಡಿದೆ. 2015-16ನಲ್ಲಿ ಒಂದು ಕುಡ್ಲ ಕೆಫೆ ಅಂತ ನೀವು ಹೇಳಿದ್ದೆ ಅದು. ಅದರ ನಡುವಿನಲ್ಲಿ ಸೂಂಬೆ ಅಂತ ಸಾಯಿ ಸರ್ ಒಂದು ಮಾಡಿದರು, ಅದರಲ್ಲಿ ಮಾಡಿದ್ದಾರೆ. 2015ನಲ್ಲಿ ಸೂಂಬೆ ಮಾಡಿದ್ದು, ಸೂಂಬೆಯಲ್ಲಿ ವಿಲನ್ ಮಾಡಿದ್ದು. 2017ನಲ್ಲಿ ಕುಡ್ಲ ಕೆಫೆ ಮಾಡಿದ್ದು. ಅದಾದಮೇಲೆ 2019 ಎಂಡಲ್ಲಿ ನಾನು ಪುನಃ ಗಲ್ಫಿಂದ ವಾಪಸ್ ಬಂದವ ನಾನು ಈಗ ಒಂದು ಮೈಕ್ರೋ ಫೈನಾನ್ಸ್ ಕಂಪನಿಯಲ್ಲಿದ್ದೇನೆ. ಬಟ್ ಆ ಪ್ಯಾಷನ್ ಉಂಟಲ್ಲ, ಅದು ಆ್ಯಕ್ಟಿಂಗ್, ಅದು ಹೋಗೋದಿಲ್ಲ. ಇಲ್ಲಿ ಅದು ಸಿಕ್ಕಿರೋ ಒಂದು ಆ್ಯಕ್ಟಿಂಗ್ ಮಾಡೋದು. ಹಾಗೆ ಗರುಡ ಗಮನದಲ್ಲಿ ಮಾಡಿದ್ದೇನೆ. ಗರುಡ ಗಮನದಲ್ಲಿ ಮಾಡಿದ ಮೇಲೆ ಇದು ಸಿಕ್ಕಿತ್ತು, ಕಾಂತಾರ. ಸರ್, ಕೊನೆಯದಾಗಿ ಕಾಂತಾರ ಡಿಸೆಂಬರ್ 2ನೇ ತಾರೀಕು ನಮ್ಮ ತಾಯಿ ಭಾಷೆಯಲ್ಲಿ ಬಿಡುಗಡೆ ಆಗ್ತದೆ. ನಮ್ಮ ಅಪ್ಪೆ ಭಾಷೆಯಲ್ಲಿ ಬರೋದುಂಟು. ನಮ್ಮ ತುಳುವೇರು ಮಾತ ಕಾತೊಂದಿರ್ಲಿರು. ಜ್ಯೋತಿಷ್ ಅಣ್ಣನ ಎಂಚೊಪ್ಪಿತ್ತ ಇಟ್ಟು ಡೈಲಾಗ್ಸ್ ಎಂಚೊಪ್ಪು ಬಂದು ಒಂಜಿ ಡೈಲಾಗನ್ನು ಪಂಡದು ನಮ್ಮ ತುಳುವರಿಗೆ ದಾದ ಬನ್ಪರ ಅಂಚನೆ ಈತ್ ಪ್ರೀತಿ ಗೋರ್ನಂಚಿನ ನಮ್ಮ ಕನ್ನಡಿಗರ ಅವಾರ್ಡು ವಿಶ್ವದೊರ್ಮೆಲ್ಲ ಕಾಂತಾರನ ಹಿಟ್ಟು ಮಂತು ಗೋರ್ನ ಅಭಿಮಾನಿಲಿಗೆ ದಾದ ಬಂತು. ಈ ಇಂಟರ್ವ್ಯೂ ತೂಪಿನ ಮಾತಿರ್ಲ ಈ ಕಾಂತಾರ ತೂತಿನಕ್ಲಿಗೆ ಪೂರ ಎನ್ನ ತುಂಬುರದ ಧನ್ಯವಾದ. ತುಳು ಅದರಂದಲ್ಲ ದಯಪಣ್ಣ ತುಳು ಬರೋದು ನೆಕ್ಸ್ಟ್. ತುಳು ಗೊತ್ತಿದ್ದಾಗಲೇ ತುಳು, ಕನ್ನಡ ಗೊತ್ತಿದ್ದಾಗಲೇ ಸಾರಿ. ತುಂಬುರದ ಧನ್ಯವಾದಗಳು. ಇಂಕ್ ಮಾತ್ರ ಇಂಕನ ತಂಡಗೆ, ರಿಷಬ್ ಸರ್ಗೆ, ಹೊಂಬಾಳೆಗೆ ಮಾತಿರಲ್ಲ ಪಕ್ಕ ತುಳು ಬರೋದುಂಡು ಮಾತಿರಲ್ಲ. ತೂಲೆ ನಿಖಲೆ ಪನ್ನೊಂದು ನಿಖಲು ಖಂಡಿತ ತೂಪರವೇನು ಕಾತೊಂದು ಗೊತ್ತುಂಡು. ಇವಾಗ ತುಳು ಟು ಡಬ್ಬಿಂಗ್ ಮಲ್ಪನಾಗ ಎನ್ನ ಆ ಫಸ್ಟ್ ನಿಖಲು ಟ್ರಯಲ್ ಆಲ್ರೆಡಿ ತೂದುಪ್ಪರು. ಕನ್ನಡ ಎಂಚುಂಡು ಬಡ್ಡ ಕೊಟ್ಟ ಜಾಗವನ್ನು ವಾಪಸ್ ತಗೊಂಡ್ರೆ ದೈವಕ್ಕೆ ಕೊಟ್ಟ ಮಾತಿಗೆ ತಪ್ಪಿದಾಗೆ ಆಗೋದಿಲ್ವಾ? ಅವೇ ನೆಟ್ಟು ನಾನು
ತುಳುಟ್ಲ ಅಂಚನೆ ಬಂತೆ ಕೊರ್ತಿ ಜಾಗೆನ ವಾಪಸ್ ಜೊತೊಂಡ ದೈವ ಕೊರ್ತಿನ ಪಾತ್ರ ತತ್ಲಕ ಆಪುಜ ಮಗ ಸೇಮ್ ಡೈಲಾಗನ ಅಂಚನೆ ಬಂತೆ ಅಂಚದ ತುಳು ಎಂಕ್ದು ನನಗೆ ಖುಷಿ ಆತನ ಅಂಚದ ತುಳು ಪಿಕ್ಚರ್ ಸೂಪರ್ ಹಿಟ್ ಆಪುಡು ನಿಕನ ಪೂರ ಆಶೀರ್ವಾದ ನಿಕನ ಹಾರೈಕೆ ಬೋಡು ಥ್ಯಾಂಕ್ ಯು.